ಪುತ್ತೂರಿನಲ್ಲಿ ಮದುವೆಯಾಗುವುದಾಗಿ ಯುವತಿಗೆ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮನೆಗೆ ಇದೀಗ ಸ್ವಾಮೀಜಿಗಳ ಭೇಟಿ ಆರಂಭವಾಗಿದೆ. ವಿಶ್ವಕರ್ಮ ಸಮಾಜದ ಮುಖಂಡರು ಹಾಗೂ ಸ್ವಾಮೀಜಿಗಳು ಇದೀಗ ಸಂತ್ರಸ್ತೆಯನ್ನ ಆರೋಪಿಯ ಜೊತೆಗೆ ಮದುವೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನಗಳಿಗೆ ವಿಶ್ವಕರ್ಮ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಮತ್ತು ಬಿಜೆಪಿ ನಾಯಕರ ಜೊತೆಗೆ ಮೀಟಿಂಗ್ ಮಾಡಲು ಆರಂಭಿಸಿದ್ದಾರೆ. ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿದ್ದ ಬಿಜೆಪಿ ಮುಖಂಡನ ಪುತ್ರನ ಪ್ರಕರಣವನ್ನ ಸಂತ್ರಸ್ತೆಯ ಜಾತಿ ಸಂಘಟನೆಯಾದ ವಿಶ್ವಕರ್ಮ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ವಿಶ್ವಕರ್ಮ ಸಂಘಟನೆ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಬಾರಿ ಪುತ್ತೂರಿನ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿದ್ದಾರೆ. ವಿಶ್ವಕರ್ಮ ಮುಖಂಡರ ಜೊತೆಗೆ ಇದೀಗ ವಿಶ್ವಕರ್ಮ ಸೇರಿದ ಹಲವು ಸ್ವಾಮೀಜಿಗಳು ಇದೀಗ ಸಂತ್ರಸ್ತೆಯ ಪರವಾಗಿ ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ಪರವಾಗಿ ರಾಜ್ಯದ ಎಲ್ಲ ವಿಶ್ವಕರ್ಮ ಸಮಾಜ ನಿಲ್ಲುವಂತೆ ಸ್ವಾಮೀಜಿಗಳು ಕರೆ ನೀಡಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ, ನಮ್ಮ ರಾಜ್ಯಾಧ್ಯಕ್ಷರು ಈ ಕುಟುಂಬಕ್ಕೆ ನಡೆದಿರ್ತಕ್ಕಂಥ ಘಟನೆಯನ್ನು ಇಟ್ಟುಕೊಂಡು ಬೆಂಗಳೂರಿನಿಂದ ಅವರು 2ನೇ ಬಾರಿಗೆ ಬರ್ತಾರೋ ತಮ್ಮೆಲ್ಲರ ಗಮನಕ್ಕಿರೋಂಥದ್ದು. ಇದು ಮಂಗಳೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವು ಬಂದಿರೋದು ಗುಲ್ಬರ್ಗದಿಂದ. ಇದು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂಥ ಘಟನೆ ಇರೋದರಿಂದ ಸಮಾಜ ಅವ್ರ ಜೊತೆಗೆ ಇದೆ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರೇ ಅವರ ಸಾಕ್ಷಿ. ಈಗ ಅವರು ನಿಂತಿದ್ದಾರೆ. ಆಮೇಲೆ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ. ಇವತ್ತು ಇದು ಸರಿ ಆಗಬೇಕು, ಆ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗಿದ್ದೀವಿ. ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗಬೇಕು ಅಂತಂದರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೋನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯೋನ್ಯತೆಯನ್ನು ಆ ಹುಡುಗ ಹುಡುಗಿ ಇನ್ನು ಮುಂದಿನ ಜೀವನದಲ್ಲಿ ಕಾಣಲಿ ಅಂತೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಯಾವತ್ತು ಈ ಕುಟುಂಬಕ್ಕೆ ಆಗಿರ್ತಕ್ಕಂಥ ಇದೇನು ಒಂದು ರೀತಿಯ ಅನ್ಯಾಯ ರೀತಿಯೊಳಗೆ ಏನದ ಇದು ನ್ಯಾಯದ ರೀತಿಯೊಳಗೆ ಬದಲಾಗಲಿ ಅಂತ ಕೇಳ್ಬೋದು. ನಿಮ್ಮ ಹೆಸರು ಹೇಳಿ ಸರ್. ದೊಡ್ಡಮಲ್ಲ ಸ್ವಾಮಿಗಳು, ವಿಶ್ವಕರ್ಮ ಮಠ, ಗುಲ್ಬರ್ಗ. ವಿಶ್ವಕರ್ಮ ಸಮಾಜದ ಜೊತೆಗೆ ಇದೀಗ ಹಿಂದೂ ಸಂಘಟನೆಗಳ ಮುಖಂಡರು ಬಿಜೆಪಿ ಪಕ್ಷದ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಲು ತೀರ್ಮಾನಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಬಿಜೆಪಿ ನಿಕಟಪೂರ್ವ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವು ಮುಖಂಡರನ್ನ ವಿಶ್ವಕರ್ಮ ಸಮಾಜ ಭೇಟಿಯಾಗಿದೆ. ಓರ್ವ ಹಿಂದೂ ಯುವತಿಗೆ ಅನ್ಯಾಯವಾದಾಗ ನ್ಯಾಯ ಕೊಡಿಸುವ ಕೆಲಸವನ್ನ ಹಿಂದೂ ಮುಖಂಡರು ಮಾಡಬೇಕು ಎನ್ನುವ ಸಂದೇಶವನ್ನ ಹೊತ್ತುಕೊಂಡು ವಿಶ್ವಕರ್ಮ ಸಮಾಜ ಮುಖಂಡರು ತೆರಳಿದ್ದಾರೆ. ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ 1000 ಬರ್ತದೆ, ಹುಡುಗಿ ಮೇಲೂ 1000 ಬರ್ತದೆ. 9ನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ, ನಡೀಬಾರ್ದು, ನಡೆದೋಗಿದೆ. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ನಾನು ಮಾತಾಡೋಕೆ ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡುವಂಥ ಒಂದು ಅವಕಾಶ ನನಗೆ ಮಾಡಿಕೊಡ್ಲಿ. ಮತ್ತು ಅವರು ಕೂಡ ಇದು ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ಮದಲ್ಲ. ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ, ಇದರಿಂದ ಸಾಧಿಸೋದು ಏನೂ ಇಲ್ಲ, ಬದುಕು ಕಷ್ಟ ಆಗ್ಬಿಡ್ತದೆ. ಯಾವ ಕಾರಣಕ್ಕೂ ನ್ಯಾಯಾಂಗ ತನ್ನದೇ ಆದ ರೀತಿಯಲ್ಲಿ ಕೆಲಸ ಏನಾದರೂ ಮಾಡಿ ಏನಾದರೂ ಪ್ರಾರಂಭ ಆದರೆ ತುಂಬ ವರ್ಷಗಳ ಕಾಲ ಹುಡುಗ ಸೆರೆಮನೆ ವಾಸ ಅನುಭವಿಸ್ಬೇಕಾಗತ್ತೆ. ಇದೆಲ್ಲವೂ ಬೇಡ. ಏನು ನಡೆದಿದೆ ಅದೆಲ್ಲ ಮರೆತು ಎಲ್ಲೋ ಒಂದು ಕಡೆ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಬಂದು ಮಾತಾಡ್ತೀನಿ, ಯಾರ ಮುಖಾಂತರ ಆದರೂ ಮಾತಾಡ್ತೀನಿ. ನಾನು ಕಾಯ್ತಾ ಇದ್ದೀನಿ. ಕಾನೂನು ಥರ ಹೋಗುತ್ತೆ. ನನಗೆ ಅದ್ರ ಮೇಲೆ ವಿಶ್ವಾಸ ಇದೆ. ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ಅವ್ರ ತಂದೆ ತಾಯಿಗಳ ಮೇಲೆ. ಎಲ್ಲರೂ ಏನಾದರೂ ಆರೋಪ ಮಾಡಲಿ, ನಾವೆಲ್ಲ ಒಂದಾಗಬೇಕು ಅಂತಲೇ ನಮ್ಮ ಆಸೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ನೀವು? ಇಲ್ಲ, ಅದಕ್ಕೆ ನಾವು ನೇರವಾಗಿ ಹೋದರೆ ಕಷ್ಟ ಆಗ್ತದೆ ಅಂತಲೇ ಈಗ ಪ್ರಭಾಕರ್ ಭಟ್ ಸಾಹೇಬ್ರಿಗೆ ಹೇಳ್ತೇನೆ. ನಮಗೆ ಒಂದು ವೇದಿಕೆ ಮಾಡಿಕೊಡಿ ಅಂತ ಅವ್ರನ್ನೇ ಕೇಳ್ತೇನೆ. ಯಾಕಂದರೆ ನನಗೆ ಪರಿಚಯ ಇಲ್ಲ ಅವ್ರ ತಂದೆ. ಅದರಿಂದ ಕೇಳಿದ್ಮೇಲೆ ಏನಾದರೂ ಅವರು ಒಪ್ಕೊಂಡ್ರೆ ನಾನು ಬೇಕಾದ್ರೆ ನಾಡಿದ್ದು ಯಾವಾಗ ಕರೆದ್ರೂ ನಾನು ಬೆಂಗಳೂರಿಂದ ಬಂದು ಎಲ್ಲ ನಮ್ಮ ಮುಖಂಡರು ಜೊತೆ ಕೂತು ಮಾತಾಡಿ ಸಮಸ್ಯೆನ ಮುಗಿಸೋದಕ್ಕೆ ಏನು ಬೇಕೋ ನಾನು ಪ್ರಯತ್ನ ಮಾಡ್ತೇನೆ. ನಿಜವಾಗ್ಲೂ ದಯವಿಟ್ಟು ಹಠ ಬೇಡ. ಮಗನ ಭವಿಷ್ಯವನ್ನು ಮಕ್ಕಳು ನೋಡಿ ನೀವು ನೋಡಿದ್ದೀರ ಮಗು ಎಷ್ಟು ಮುದ್ದಾಗಿದೆ. ಒಂದು ಸಾರಿ ತಂದೆ ತಾಯಿಗಳು ಮತ್ತು ಆ ಹುಡುಗ ಆ ಮಗುನ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನಸ್ಸು ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪ್ರಯತ್ನ ಮಾಡಲಿ ಅಂತ
ಈ ನಡುವೆ ಮದುವೆಯ ವಿಚಾರವನ್ನ ಯಾವುದೇ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲ ಎನ್ನುವ ನಿರ್ಧಾರಕ್ಕೆ ಆರೋಪಿ ಶ್ರೀಕೃಷ್ಣ ಚೇರಾವ್ ಕುಟುಂಬ ಬಂದಿದೆ. ಮಗುವಿನ DNA ಪರೀಕ್ಷೆಗಾಗಿ ಆರೋಪಿ ಕುಟುಂಬ ಕಾಯುತ್ತಿದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲಾ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.